Veekshitha and welcome to 50,000 subscribers special video. ಈ vlog ನನ್ನ ಮನಸ್ಸಿಗೆ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ನನಗೆ ಮಾತ್ರ ಅಲ್ಲ, ನಿಮ್ಮೆಲ್ಲರಿಗೂ ಕೂಡ ಅಷ್ಟೇ ಸ್ಪೆಷಲ್ ಆಗಿರುತ್ತೆ. ಏನೆಲ್ಲ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ಅಂತ ಯೋಚನೆ ಮಾಡ್ತಾ ಇರೋರಿಗೆ ತುಂಬಾ ವಿಚಾರಗಳು ನಾನು ಹೇಳಬೇಕು. ಮೊದಲ ವಿಚಾರ, 2020ರಲ್ಲಿ ನನ್ನ ಕನಸಿನ ಚಾನೆಲ್ ಫೈನಲಿ ಸ್ಟಾರ್ಟ್ ಮಾಡಿದೆ ನಾನು. ಈ ಪಯಣ ಶುರು ಮಾಡಿದ್ದೇನೋ ನಾನು, ಆದ್ರೆ ಈ ಪಯಣನ ಬೆಳೆಸಿರೋರು ನೀವು. ಪ್ರತಿಯೊಂದು ಹೆಜ್ಜೆಗೂ ನನ್ನ ಜೊತೆ ನನಗೆ ಸಪೋರ್ಟ್ ಮಾಡಿ, ಪ್ರತಿಯೊಂದು ಹಂತದಲ್ಲಿ ನನ್ನನ್ನ ತಿದ್ದಿ ಪ್ರೀತಿ ತೋರಿಸಿ ನನ್ನನ್ನ ಬೆಳೆಸಿದೀರಾ. ಅದಕ್ಕೆ ಲಾಟ್ಸ್ ಆಫ್ ಲವ್. ಇಷ್ಟೆಲ್ಲ ಮಾತಾಡಿದೀವಿ, ಆದ್ರೆ ಇದಕ್ಕೆಲ್ಲ ಗಮನ ಇಲ್ಲದೆ ಇರೋದಕ್ಕೆ ಸಾಧ್ಯನಾ? ಈ ಡೆಕೋರ್ ನೋಡಿ, ಇಲ್ಲಿ ಬರ್ತಿರುವಂತ ಫ್ಲಿಕ್ಕಿ ನೋಡಿ, ಇಲ್ಲಿ ಕೇಕ್ ಸ್ಟ್ಯಾಂಡ್ ನೋಡಿ, ಹೂಗಳಿದೆ, ಬಲೂನ್ಸ್ ಇದೆ ಕಲರ್ಫುಲ್ ಆಗಿರೋದು, ಅಂಡ್ ಇಲ್ಲಿ ಮುದ್ದಾಗಿರುವಂತ ಕಲರ್ಫುಲ್ ಆಗಿರುವಂತ ಕೇಕ್ಸ್ ಎಲ್ಲ ಇದೆ. ಸೊ ನನ್ನ ಲೈಫಲ್ಲಿ ನನಗೆ ಕಲರ್ಸ್ ಅಂದ್ರೆ ತುಂಬಾನೇ ಇಷ್ಟ. ಲೈಫ್ ಅಂದ್ರೆ ಕಲರ್ಫುಲ್ ಆಗಿರ್ಬೇಕು ಅನ್ನೋ ಆಸೆ. ಸೊ ಆ ಥೀಮ್ ಪ್ರಕಾರನೇ ಮಾಡಿರುವಂತದ್ದು. ಹಾಗೇನೆ ಈ ಕೇಕ್ ಅಲ್ಲಿ ಮುಖ್ಯವಾದದ್ದೇನು, ಇಲ್ಲಿ ಬಟರ್ಫ್ಲೈ ಇದೆ. ನಾನು ರಿಕ್ವೆಸ್ಟ್ ಮಾಡಿ ಮಾಡ್ತಿರೋದು ಇದನ್ನ, ಬಿಕಾಸ್ ಬಟರ್ಫ್ಲೈ ಕಲರ್ಫುಲ್ ಆಗಿರುತ್ತೆ, ಹಾರಾಡ್ತಾ ಇರುತ್ತೆ, ನೋಡೋದಕ್ಕೆ ಒಂಥರ ಖುಷಿ. ನಮ್ಮ ಚಾನಲ್ ಕೂಡ ಅದೇ ರೀತಿನಲ್ಲಿ ಕಲರ್ಫುಲ್ ಆಗಿ ಫ್ಲೈ ಹೈ ರೀತಿನಲ್ಲಿ ಗ್ರೋತ್ ಆಗ್ತಾನೆ ಇರಬೇಕು ಅನ್ನೋ ಆಸೆಯಿಂದ ಇವತ್ತು ಕಾನ್ಸೆಪ್ಟ್ ಮಾಡಿದೀನಿ. ಸೊ ನಾವೆಲ್ಲರೂ ಇನ್ ಮುಂದೆಯಿಂದ ಚಿಟ್ಟೆ ತರ ಹಾರಾಡ್ತಾ ಇರೋಣ, ಖುಷಿಯಿಂದ ಇರೋಣ, ನಗ್ನಗ್ತಾ ಇರೋಣ ಅಂತ ಹೇಳ್ತಾ ಇವತ್ತಿನ ಒಂದು 50K ಸೆಲೆಬ್ರೇಷನ್ ನಿಮ್ ಜೊತೆ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಕೇಕ್ ಕಟಿಂಗ್ ಮಾಡೋಣ. ಫೈನಲಿ ನಮ್ಮ ಈ 50Kಯ ಪ್ರೀತಿಯ ಒಂದು ಸೆಲೆಬ್ರೇಷನ್ ನ ಪ್ರೀತಿಯ ಕೇಕ್ ನಿಮಗಾಗಿ ನನಗಾಗಿ ತಂದಿರೋದನ್ನ ಕಟ್ ಮಾಡಲೇಬೇಕು. ಈ ಒಂದು ಪುಟ್ಟ ಶೇರ್ ನಿಮ್ಮೆಲ್ಲರಿಗೂ ನನ್ ಮೇಲೆ ಪ್ರೀತಿ ಇದೆಯಲ್ಲ, ಸೊ ನಾನ್ ತಿಂದ್ರೇನು ನೀವ್ ತಿಂದ್ರೇನು. Happy 50K, lots of love. ಮಾಮೂಲಿ 50,000 ಸೆಲೆಬ್ರೇಷನ್ ಕೇಕ್ ಕಟಿಂಗ್ ಎಲ್ಲ ಇರುತ್ತೆ ಅಂತ ಅನ್ಕೊಂಡ್ರೆ ಇಲ್ಲ, ಅದಕ್ಕೂ ಮೀರಿ ಇನ್ನ ಜಾಸ್ತಿ ಇರುತ್ತೆ. ಮೊದಲನೇದಾಗಿ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ನನ್ನ ಬಗ್ಗೆ ಏನ್ ಹೇಳ್ತಾರೆ, ಅವ್ರಿಗೆ ನನ್ನ ಬಗ್ಗೆ ಏನ್ ಅನಿಸಿಕೆಗಳಿದೆ ಅಂತ ತಿಳ್ಕೊಳ್ಳೋ ಕುತೂಹಲ, ಆಸೆ ನನಗೆ. ಅದನ್ನ ನೀವು ಕೂಡ ತಪ್ಪದೆ ನೋಡಿ, ಆಯ್ತಾ? ಇದೀಗ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಏನ್ ಹೇಳ್ತಾರೆ ಅಂತ ಬನ್ನಿ ನೋಡೋಣ. ಕಂಗ್ರ್ಯಾಚುಲೇಷನ್ಸ್ ಅಕ್ಕ, ಲವ್ ಯು. I wish you all the very best and congratulations. Congratulations. Congratulations on your 50K. Congratulations for your 50K. Congratulations and all the very best. Congratulations for passing 50K subscribers on YouTube. Congratulations for 50K subscribers. Finally 50K ಆಗಿದೆ. Congratulations for that. Heartily congratulations Veekshitha akka for 50K family. ಹಲೋ, ಹಾಯ್, ನಾನು ನಿಮ್ಮ ಪ್ರೀತಿಯ ವೀಕ್ಷಿತಾ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಯೂಟ್ಯೂಬರ್ಸು ಅವ್ರು ಫ್ರೀ ಆಗಿದ್ದಾಗ ವೀಡಿಯೋಸ ಅಪ್ಲೋಡ್ ಮಾಡ್ತಾರೆ, ಬಟ್ ನೀವು ಈ ದಿನ ವೀಡಿಯೋ ಇವತ್ತು ಹಾಕ್ತೀನಿ ಅಂದರೆ ಈ ಟೈಮಿಗೆ ವೀಡಿಯೋ ಬರುತ್ತೆ ಅಂತ ಹೇಳಿರ್ತೀರ. ಸೊ ಇದಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕಿಂತ ನಮಗೆ ಜಾಸ್ತಿ ಖುಷಿ ಆಗ್ತಾ ಇದೆ, ಬಿಕಾಸ್ ನೀವು ಎಷ್ಟು ಎಫರ್ಟ್ಸ್ ಹಾಕ್ತೀರಾ, ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ನಿಮ್ಮ ಕನ್ಸಿಸ್ಟೆನ್ಸಿ ಇದೆಲ್ಲ ನಾವು ನೋಡಿದ್ದೀವಿ. ಸೊ ವೆರಿ 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 ಹ್ಯಾಪಿ, ಲವ್ ಯು. ಪ್ರತಿ ಸಲ ಏನು ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ವಿಲ್ ಬಿ ನೋಯಿಂಗ್ ದ್ಯಾಟ್ ದೆರ್ ಬಿ ಸಮಥಿಂಗ್ ಸ್ಪೆಷಲ್ ಆ್ಯಂಡ್ ದೆರ್ ಬಿ ಸಮ್ ಯುನೀಕ್ ಕಾನ್ಸೆಪ್ಟ್ ಇನ್ ಯೋರ್ ವಿಡಿಯೋಸ್ ಅಂತ.
ನನಗೆ ಪರ್ಸ್ನಲಿ ನೀವು ಮಾಡೋ ಎಲ್ಲ ವೀಡಿಯೋಸ್ ಕೂಡ ತುಂಬ ಇಷ್ಟ ಆಗುತ್ತೆ. ಐ ಹೋಪ್ ನೀವು ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಿ ಯು ವಿಲ್ ಕೀಪ್ ಎಂಟರ್ಟೈನಿಂಗ್ ಅಸ್. ವಿ ಆರ್ ಬಿಗ್ 50,000 ಫ್ಯಾಮಿಲಿ ನಾವು. ಈ 50,000 ಮುಂದೆ ಬಿಲಿಯನ್ಸ್ ಆಫ್ ಪೀಪಲ್ಗೆ ರೀಚ್ ಆಗಲಿ, ಇನ್ಸ್ಪಿರೇಷನ್ ಆಗಲಿ ಆ್ಯಂಡ್ ನೀವೊಂದು ದೊಡ್ಡ ಮಟ್ಟದ ಸಕ್ಸಸ್ ಕಾಣಲಿ ಅನ್ನೋದೇ ನಮ್ಮ ಇಷ್ಟ. ನನಗೆ ನಿಮ್ಮ ವೀಡಿಯೋಸ್ ಯಾಕೆ ಇಷ್ಟ ಆಗುತ್ತೆ ಅಂದರೆ ದ ಸ್ಮೈಲ್ ಆನ್ ಯೋರ್ ಫೇಸ್, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಎಲ್ಲ ವೀಡಿಯೋದಲ್ಲಿ ಒಂದು ಸ್ಮೈಲ್ ಇಟ್ಕೊಂಡು ಮಾಡ್ತೀರಲ್ಲ, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. 1 lakh 1 million ಎಲ್ಲ ರೀಚ್ ಆಗಿ ಆಲ್ ದ ಬೆಸ್ಟ್. ಈಗ ಕೆಲವರು ಸೀರಿಯಲ್ಸ್ ಎಲ್ಲ ನೋಡಲಿಕ್ಕೆ ಎಷ್ಟು ಇಂಟ್ರೆಸ್ಟಿಂದ ಕಾಯ್ತಾರೋ, ಹಾಗೆಯೇ ಇವರ ವೀಡಿಯೋಸ್ ಎಲ್ಲ ಮೊದಲೆಲ್ಲ ಫ್ರೈಡೇ ಮಾತ್ರ ಅಪ್ಲೋಡ್ ಮಾಡ್ತಿದ್ರು. ಅಂದರೆ ಫ್ರೈಡೇ ಬರ್ತಿತ್ತು. ಅಂದರೆ ಈಗ ಮನೆ ಕೆಲಸಕ್ಕೆ ಬೇಕಾದ ಟಿಪ್ಸ್ ಮತ್ತು ಹೆಲ್ತ್ ಟಿಪ್ಸ್ ಮತ್ತು ಅಡುಗೆ ಮಾಡಲಿಕ್ಕೆ ಏನಾದರೂ ಬೇಕಾ, ಅದೆಷ್ಟು ಫಾಸ್ಟಾಗಿ ಈಸಿಯಾಗಿ ಮಾಡ್ಬೋದು ಅಂತ ಎಲ್ಲ ತಿಳಿಸ್ಕೊಡ್ತಾರೆ. ನಮಗೆ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ಇರೋದ್ರಿಂದ ನೀವೆಲ್ಲರೂ ಕೂಡ ಅದನ್ನು ನೋಡಿ. ಯಾವಾಗಲೂ ನಾನು ನಿಮ್ಮ ವ್ಲಾಗ್ಸಿಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನೀವು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದಾಗ ನಾನು ಎಕ್ಸ್ಪೆಕ್ಟ್ ಮಾಡಿರ್ತೀನಿ ಈ ಥರ ವೀಡಿಯೋ ಬರ್ಬೋದು ಅಂತ. ಆ್ಯಂಡ್ ಅದಕ್ಕಿಂತ ಚೆನ್ನಾಗಿರೋ ವೀಡಿಯೋನೇ ಬರುತ್ತೆ. ಫುಲ್ ಖುಷಿ ಆಗುತ್ತೆ. ಫ್ರ್ಯಾಂಕ್ ವೀಡಿಯೋಸ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಪಿಜ್ಜಾ ಡೆಲಿವರಿ ಮತ್ತು KFC ಇದಕ್ಕೆ ಮಾಡಿರಲ್ಲ ಸಕ್ಕ ಮಾತ್ರ. ಪ್ರತಿಯೊಂದು ವಿಡಿಯೋದಲ್ಲಿ ನೀವು ಹೊಸ ಹೊಸ ವಿಷಯ ಅಂದ್ರೆ ಹಾಲ್ಸ್ ಇರ್ಬೋದು, ಪ್ರಾಡಕ್ಟ್ ರಿವ್ಯೂ ಇರ್ಬೋದು, ಪ್ರ್ಯಾಂಕ್ ಇರ್ಬೋದು, ಪ್ರತಿಯೊಂದು ವಿಷಯನ ಹೇಳ್ತಾ ಬರ್ತೀರಿ. ಕೆಲವು ಜನ ತುಂಬಾ ಬೋಲ್ಡ್ ಆಗಿ ಹೇಳ್ತೀರಾ, ಅದು ನಂಗೆ ತುಂಬಾ ಖುಷಿ ಆಗ್ತದೆ. ಅದು ಕೂಡ ನೀವು ನಮ್ದು ಉಡುಪಿಯವ್ರು ಅಂತ ನಂಗೆ ತುಂಬಾ ಹೆಮ್ಮೆ ಇದೆ. ಹೀಗೆ ನಮ್ಮನ್ನೆಲ್ಲ ಸದಾ ರಂಜಿಸ್ತಾ ಇರಿ. ಆದಷ್ಟು ಬೇಗ 100K ಆಗಲಿ, ಹಾಗೆ 1 million ಕೂಡ ಆದಷ್ಟು ಬೇಗ ಆಗಲಿ. ನನಗೆ ನಿಮ್ಮ ಈಟಿಂಗ್ ಸ್ಟೈಲ್ ತುಂಬಾ ಇಷ್ಟ. ನಾನು ಯಾವಾಗಲೂ ಕಮೆಂಟ್ ಮಾಡ್ತಾನೆ ಇರ್ತೀನಿ. ವೀಕ್ಷಿತಕ್ಕನ ಈ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನು ನಾನು ಲಾಸ್ಟ್ ಇಯರ್ 2020 ಲಾಕ್ಡೌನ್ನಲ್ಲಿ ರ್ಯಾಂಡಮ್ ಆಗಿ ಯೂಟ್ಯೂಬಲ್ಲಿ ಸಿಕ್ಕಿದ್ದು ನನಗೆ ಈ ಚಾನಲ್. ಆನಂತರ ನಾನು ಇದನ್ನು ನೋಡೋದಕ್ಕೆ ಬಿಡಲೇ ಇಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿದೆ. ವೆರಿ ಇನ್ಫಾರ್ಮೇಟಿವ್, ಎಂಟರ್ಟೈನ್ಮೆಂಟ್. ಇವರ ವಿಡಿಯೋ ಪ್ರೆಸೆಂಟಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಅದೇ ರೀತಿಯಾಗಿ ಅವರ ಪ್ಲ್ಯಾನಿಂಗ್ ಕೂಡ ಹಾಗೆ ತುಂಬಾ ಚೆನ್ನಾಗಿ ನೀಟಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಅದು ತುಂಬಾ ಇಷ್ಟ ಆಯಿತು ನನಗೆ. ನಿಮ್ಮ ಚಾನಲಲ್ಲಿ ತುಂಬ ಇಷ್ಟ ಆಗೋದಂದರೆ ನಿಮ್ಮ ಕ್ರಿಯೇಟಿವ್ ವೀಡಿಯೋಸ್ ಹಾಗೂ ವೆರಿ ಇನ್ಫಾರ್ಮೇಟಿವ್ ವೀಡಿಯೋಸ್. ನಾನು ನಿಮಗೆ ತುಂಬ ಸಕ್ಸಸ್ ಹಾಗೂ ಲಾಟ್ಸ್ ಆಫ್ ಲವ್ನ ವಿಶ್ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್. ನನಗೆ ಪರ್ಸ್ನಲಿ ಇಷ್ಟ ಆಗೋ ವೀಡಿಯೋಸ್ ಯಾವುದು ಅಂದರೆ ಡಾಕ್ಟರ್ ದೀಪಕ್ ಜೊತೆ ಮಾಡೋದು ತುಂಬ ಇಷ್ಟ ಆಗುತ್ತೆ. ಆಮೇಲೆ ತುಂಬ ಪ್ಲೇಸಸ್ನ ಹಾನೆಸ್ಟಾಗಿ ರಿವ್ಯೂ ಮಾಡ್ತೀರಾ, ನಂಗೆ ತುಂಬ ಇಷ್ಟ ಆಗುತ್ತೆ ಅದು. 50K ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ಥರ ವಿಡಿಯೋಸ್ ಮಾಡ್ತಾ ಇರಿ, ನಾವು ನೋಡ್ತಾ ಇರ್ತೀವಿ. ಕಂಗ್ರ್ಯಾಟ್ಸ್. ಯಾವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದರೆ ಆವಾಗಲಿಂದನೂ ನಾನು ನಿಮ್ಮ ಬ್ಲಾಗ್ ನೋಡ್ತೀನಿ. ನೀವಂದರೆ ನಂಗೆ ತುಂಬ 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 ಇಷ್ಟ. ಐ ಲವ್ ಯು ಸೋ ಮಚ್ ಅಕ್ಕ. ಪ್ರತಿಯೊಂದು ಮೂಮೆಂಟ್ನ ಅವ್ರು ಎಂಜಾಯ್ ಮಾಡ್ತಾರೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಅವ್ರ ಲವಲವಿಕೆ ನೋಡಿ ನಮಗೇನೆ ಏನು ಇನ್ನೂ ಆ್ಯಕ್ಟಿವ್ ಆಗಿರಬೇಕು, ಇನ್ನೂ ಲವಲವಿಕೆಯಿಂದ ಇರಬೇಕು ಅಂತ ಅನಿಸುತ್ತೆ. ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ ವೀಕ್ಷಿತಾ ಅವರಲ್ಲಿ. ಆ್ಯಂಡ್ ಹಾಗೆಯೇ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ನೋಡ್ಕೊಳ್ಳೋದಿರ್ಬೋದು, ಅವರ ಅಜ್ಜನ ನೋಡ್ಕೊಳ್ಳೋದಿರ್ಬೋದು, ಅವರ ಮಮ್ಮಿ ಡ್ಯಾಡಿನ ಮತ್ತು ಅವ್ರ ಹಸ್ಬೆಂಡ್ ಜೊತೆ ಇರುವಂಥದ್ದಿರ್ಬೋದು, ಇದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಎಷ್ಟೊಂದು ಆಸೆ ಇತ್ತು ಬ್ಲೂಪರ್ಸ್ ನೋಡಬೇಕು ನಿಮ್ದು ಅಂತ. ಅಲ್ಲಿ ಸ್ವಲ್ಪ ಬ್ಲೂಪರ್ಸ್ ಇದೆ, ಅದನ್ನು ತೋರಿಸ್ತೀನಿ, ಎಂಜಾಯ್ ಮಾಡಿ. ಬೇಗ ಬರ್ತೀನಿ. ಹೇಗನ್ನಿಸ್ತು ರೆಸಿಪಿ? ಚೆನ್ನಾಗಿತ್ತಲ್ಲ? ಹಾಗೆ ಚಿಕನ್ ಗೀ ರೋಸ್ಟ್, ಈ ಎಲ್ಲದನ್ನ ಮಸಾಲೆ. ಹೆಲೋ, ಹಾಯ್. ಗಾಳಿ ಆಯ್ತಾ? ಇಷ್ಟೊಂದು ಬಿಸಿಲಿರ್ಬೇಕಾದ್ರೆ ಈ ಗಾಳಿ ಯಾಕೆ? ಅಥವಾ ಫೇರಿ ಲೈಟ್ ಯೂಸ್ ಮಾಡ್ಬೋದು, ಹೂಗಳನ್ನ ಇರ್ಬೋದು. ಡಮ್ಮಿ ಶಾರ್ಟ್. ಹೆಲೋ, ಹಾಯ್, ನಮಸ್ಕಾರ. ಇದೀಗ ನಾವು ಮೇಕಪ್ ಮಾಡೋಣ, ಓಕೆನಾ? ಬಾಯ್. ಆಫ್ ಮಾಡು. ಯಾವ ನನ್ನ ವಿಡಿಯೋಸ್ ಮುಖಾಂತರ ನೀವು ಖುಷಿ ಪಟ್ಟಿದ್ದೀರಾ, ನಕ್ಕಿದ್ದೀರಾ, ಹಲವಾರು ವಿಚಾರಗಳನ್ನ ಕೂಡ ಕಲ್ತಿದ್ದೀರಾ. ಆದ್ರೆ ನಿಮ್ಮಿಂದ ನಾನು ಏನು ಕಲ್ತೇ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ.
ತಿನ್ನೋ ತುತ್ತು ಎಷ್ಟು ಮುಖ್ಯ ಅಲ್ವಾ? ಪ್ರತಿಯೊಂದು ತುತ್ತು ತುಂಬಾನೇ ಬೆಲೆ ಬಾಳಿರೋದು. ಸೊ ನಿಮ್ಮಿಂದ ಕಲ್ತಿರೋಂಥ ಮಾತು, ತಿನ್ಬೇಕಾದ್ರೆ ಯಾವತ್ತು ಟಿವಿನ ನೋಡ್ಬೇಡಿ, ಮೊಬೈಲ್ನ ನೋಡ್ಬೇಡಿ, ತಿನ್ನೋ ಊಟದ ಮೇಲೆ ಗಮನ ಕೊಡಿ ಅಂತ ನೀವು ನನ್ಗೆ ಎಷ್ಟು ಹೇಳ್ತಾ ಇದ್ರಿ. ಆದ್ರೆ ಆ ಕ್ಷಣದಿಂದ ಇವತ್ತಿನ ತನಕನೂ ನಾನು ಈ ಮಾತಿಗೆ ತುಂಬಾನೇ ಬೆಲೆ ಕೊಟ್ಟು ಇವತ್ತಿನ ತನಕನೂ ಊಟ ಮಾಡ್ಬೇಕಾದ್ರೆ, ತಿಂಡಿ ತಿನ್ಬೇಕಾದ್ರೆ, ಏನ್ ತಿನ್ಬೇಕಾದ್ರೂ ಅಷ್ಟೇ ಟಿವಿ ಮೊಬೈಲ್ ನೋಡಲ್ಲ, ಮಾತಾಡೋದು ಇಲ್ಲ. ನನ್ನ ಗಮನ ಅದ್ರ ಮೇಲೆ ಇರುತ್ತೆ. ಸೊ ಇದಕ್ಕೆ ನಿಮ್ಗೆ ತುಂಬಾನೇ ಧನ್ಯವಾದಗಳು. ನನ್ನನ್ನ ತಪ್ಪು ಮಾಡಿದಾಗ ತಿದ್ದಿದ್ದೀರಾ, ತುಂಬಾನೇ ಪ್ರೀತಿ ತೋರಿಸಿದೀರಾ, ಅಕ್ಕ ಅಂತ ಕರಿತೀರಾ, ಸ್ನೇಹಿತೆ ಅಂತ ಕರಿತೀರಾ, ಮಗಳು ಅಂತ ಕರಿತೀರಾ. ಬಹಳಷ್ಟು ಖುಷಿ ಅನ್ಸುತ್ತೆ ಇಷ್ಟು ಜನರ ಪ್ರೀತಿ ನಾನು ಗಳಿಸಿದೀನಿ ಅಂತ ಹೇಳೋದಕ್ಕೆ. 50,000 ಸಬ್ಸ್ಕ್ರೈಬರ್ಸ್ ಇಸ್ ಅ ಬಿಗ್ ಥಿಂಗ್ ನನಗೆ. ಇದೇ ರೀತಿ ನಾವು ಮುಂದೆ ಹೋಗ್ತಾ ಇರಬೇಕು. ಪ್ರತಿಯೊಂದು ಹೆಜ್ಜೆಯಲ್ಲಿ ನಿಮ್ಮ ಸಾಥು ನನಗಿರ್ಬೇಕು ಅಂತ ಹೇಳ್ತೀನಿ. ನಿಮ್ಮೆಲ್ಲರಿಗೂ, ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಅಂಡ್ ವೆಲ್ ವಿಶರ್ಸ್ಗೆ ಹೃದಯ ಪೂರ್ವಕವಾದ ಧನ್ಯವಾದಗಳು. ಯಾಕಂದ್ರೆ ನಿಮ್ಮಿಂದ ನಾನಿಲ್ಲಿ ನಿಲ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಪ್ರೋತ್ಸಾಹಿಸಿ, ಪ್ರೀತಿ ಸದಾ ಹೀಗೆ ಇರಲಿ, ಚಾನೆಲ್ ಗ್ರೋತ್ ಹಾರಾಡ್ತಾ ಇರಲಿ, ಬೆಳೀತಾ ಇರೋಣ. ನಿಮ್ಮ ಕನ್ನಡತಿಯನ್ನ ಸದಾ ಪ್ರೋತ್ಸಾಹಿಸಬೇಕು. ಲಾಟ್ಸ್ ಆಫ್ ಲವ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ತಾ